ಹಲವರು ವಾದ ವಿವಾದ ಕೊರೋನಾ ಮಹಾಮಾರಿ ಭೀತಿಯ ನಡುವೆ ತುಳುನಾಡಿನಲ್ಲಿ ಕಂಬಳೋತ್ಸವದ ಗೌಜಿಗದ್ದಲ ಆರಂಭಗೊಂಡಿದೆ. ಕಂಬಳದಲ್ಲಿ ಕೋಣಗಳು ಓಡುವ ಚಂದ ನೋಡುವುದು ಒಂದೆಡೆಯಾದರೆ ಇನ್ನೊಂದು ಕಡೆ ಮದುಮಗನಂತೆ ಅಲಂಕಾರಗೊಂಡ ಕೋಣಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಅಂತಹ ಕಂಬಳದ ಕೋಣಗಳಿಗೆ ಮದುಮಗನ ರೀತಿಯಲ್ಲಿ ಶೃಂಗಾರಗೊಳ್ಳಲು ಅದಕ್ಕೆ ಬೇಕಾದ ನೆತ್ತಿ ಹಗ್ಗ, ಓಡಿಸುವ ಹಗ್ಗ, ಪನಕೆ, ಬೆತ್ತ ಮುಂತಾದವುಗಳನ್ನು ಬಣ್ಣ ಬಣ್ಣದ ದಪ್ಪದ ತಂಗೀಸು ನೂಲು ಸಹಿತ ಪ್ಲಾಸ್ಟಿಕ್ ಹಗ್ಗಗಳಿಂದ ತಯಾರು ಮಾಡಿ ಕೋಣೆಗಳು ಸುಂದರವಾಗಿ ಕಾಣುವಂತೆ ರೂಪು ಕೊಡುವವರು ಮೂಡಬಿದ್ರೆ ತಾಲೂಕಿನ ಕಡಂತಲೆ ಸಮೀಪದ ಗಣೇಶ್ ಬಲ್ಲಾಡಿ ಅವರು. ಹಿಂದೆ ನಡೀತಾ ಇದ್ದ ಕಂಬಳಗಳನ್ನ ನೋಡಿದ್ರೆ ಕಂಬಳದ ಕೋಣಗಳಿಗೆ ಅಷ್ಟೇನು ಅಲಂಕಾರಿಕ ವಸ್ತುಗಳನ್ನ ತೊಡಿಸ್ತಿರ್ಲಿಲ್ಲ. ಚೌರಿಯಿಂದ ಮಾಡಿದ ಬೆತ್ತ, ಮಾಮೂಲಿ ಹಗ್ಗ, ನೇಗಿಲಿನಲ್ಲಿ ಕಟ್ಟಿ ಕೋಣೆಗಳನ್ನ ಓಡಿಸ್ತಾ ಇದ್ರು. ಆದ್ರೆ ಇದೀಗ ಕಂಬಳ ಹೇಗೆ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆಯೋ ಹಾಗೆ ಕಂಬಳದ ಕೋಣಗಳು ಕೂಡ ತಮ್ಮ ವೇಗದ ಓಟ ಮತ್ತು ಅಲಂಕಾರಿಕ ವಸ್ತುಗಳೊಂದಿಗೆ ಗಮನ ಸೆಳೀತಾ ಇವೆ. ಅಲಂಕಾರಿಕ ವಸ್ತುಗಳನ್ನ ರೆಡಿ ಮಾಡಲು ತಾಳ್ಮೆ ಮುಖ್ಯ. ಒಂದು ಜೊತೆ ನೆತ್ತಿ ಹಗ್ಗಕ್ಕೆ 5,000ದಷ್ಟು ವೆಚ್ಚವಿದೆ. ಓಡಿಸುವ ಹಗ್ಗಕ್ಕೆ 1,500 ವೆಚ್ಚವಿದೆ. ಕಂಬಳ ಋತುವಿನಲ್ಲಿ ಒಟ್ಟು 20 ಜೋಡಿಗೆ ಬೇಕಾಗುವ ಅಲಂಕಾರಿಕ ವಸ್ತುಗಳ ತಯಾರಿಗೆ ಅವಕಾಶಗಳು ಬರ್ತಾ ಇವೆ. ತಾನು ಈ ಕೃಷಿಯ ಜೊತೆಗೆ ಕಂಬಳದಲ್ಲಿ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಯನ್ನ ಮಾಡ್ತಾ ಇರೋದ್ರಿಂದ ಆರ್ಥಿಕವಾಗಿ ತೊಂದರೆಯಾಗಿಲ್ಲ ಅಂತ ಹೇಳ್ತಾರೆ ಗಣೇಶ್. ಅಲ್ಲ, ಕಂಬಳವನ್ನು ನೋಡೋದಕ್ಕಿಂತ ಅಣ್ಣ ಮುಂಚೆ ಎಲ್ಲ ನೇಯ್ತಾ ಇದ್ರು ಹಗ್ಗ ಎಲ್ಲ. ಅದನ್ನು ನೋಡಿ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮತ್ತೆ ಮೊದಲೆಲ್ಲ ಚಿಕ್ಕ ಚಿಕ್ಕ ಕೋಣಗಳಿಗೆ ಮಾಡಿ ಆಮೇಲೆ ಹಿರಿಯ ಕೋಣ ಮತ್ತು ಕಿರಿಯ ಕೋಣ ಎಲ್ಲ ದೊಡ್ಡ ಕೋಣಗಳಿಗೆ ನನ್ನ ಹತ್ರನೇ ಆಫರ್ ಬರ್ತಾ ಇದೆ. ನೆತ್ತಿ ಹಗ್ಗ ಮಾಡಲಿಕ್ಕೆ, ಎಲ್ಲ ಹಗ್ಗ ಮಾಡಲಿಕ್ಕೆ. ಅದೇ ಎಲ್ಲ ಥರದ ಕೋಣದ ಎಲ್ಲ ದೊಡ್ಡ ಕೋಣದಲ್ಲಿ ಹೆಚ್ಚಿನ ಹಗ್ಗ ನನ್ನದೇ ಇರೋದು. ಒಂದು ಜೋಡಿಗೆ 5,000 ತಗೊಳ್ತೇವೆ. ಬೆಳ್ಳಿದ್ದು ಎಲ್ಲ ಹಣ ಚಾರ್ಜ್ ಬೇರೆ. ಮತ್ತು ಅದು ಇದಕ್ಕೆ ಜೋಡಿ ಹಗ್ಗಕ್ಕೆ 5,000 ತಗೊಳ್ಳೋದು. ನಾವು ಹಗ್ಗ ಎಲ್ಲ ನೇಯ್ದು ಕೊಟ್ಟು ಮೇಲೆ ಈ 2 ಹಗ್ಗಕ್ಕೆ ಈ ಜೋಡಿಗೆ 5,000. ಮತ್ತೆ ಬೇರೆ ಮಾಡ್ತೀರಲ್ಲ, ಬೇರೆ ಓಡಿಸುವ ಹಗ್ಗ, ಈ ಥರದ್ದು ಓಡಿಸುವ ಹಗ್ಗ ಉಂಟು. ಇದಕ್ಕೆ 1,500 ತಗೊಳ್ತೇವೆ ಇದಕ್ಕೆ. ಮತ್ತು ಈ ಥರದ್ದು ಬೇರೆ ಹಗ್ಗ ಕೂಡ ಮಾಡಿ ಕೊಟ್ಟಾಗಿದೆ. ಪುನಃ ಈ ಥರದ್ದೆಲ್ಲ ಹಗ್ಗ ಇದೆ. ಹೇಳಿದ್ರೆ ನಮಗೆ ಬೇರೆ ಉದ್ಯೋಗ ಇಲ್ಲ. ಯಾಕಂದರೆ ಇದೇ ನಾವು ಬಂಡವಾಳ ಆಗಿ ಇಟ್ಕೊಂಡು ಇದನ್ನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಮುಂದೆ ಇರೋದು ಜಾಗಕ್ಕೆ. ಕೃಷಿ ಮತ್ತು ಮತ್ತೆ ಇದೆ ಕಂಬಳ ಬಿಟ್ಟರೆ ಬೇರೆ ಎಂಥ ಕೆಲಸ ಇಲ್ಲ ಮನೆಗೆ.